ಮಂಗಳೂರಿನ ಕಾರ್ ಸ್ಟ್ರೀಟ್ ಬಳಿ ಸುಮಾರು 3.5 ವರ್ಷಗಳಿಂದ ಜನರಿಗೆ ಕಲ್ಲೆಸೆದು ಗಾಯಗೊಳಿಸುತ್ತಿದ್ದ, ಅಂಗಡಿಗಳಿಗೆ ಕಲ್ಲು ಎಸೆದು ಗಾಜು ಪುಡಿ ಮಾಡುತ್ತಿದ್ದ ಮಾನಸಿಕ ಅಸ್ವಸ್ಥ ಯುವಕನ ಬಾಳಲ್ಲಿ ಕೊನೆಗೂ ಬೆಳಕು ಮೂಡಿದೆ. ಈ ಯುವಕನ ಕುರಿತು ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆದರೂ ಈ ಯುವಕ ಪದೇ ಪದೇ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಕೊನೆಗೆ ಸ್ಥಳೀಯರು ಮೈಮುನಾ ಫೌಂಡೇಶನ್ನ ಆಸಿಫ್ ಆಪತ್ ಬಾಂಧ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಈ ಮಾಹಿತಿ ಅನ್ವಯ ಆಗಸ್ಟ್ 8ರಂದು ಇವರ ತಂಡ ಯುವಕನನ್ನ ಹಿಡಿದು ಗಡ್ಡ, ತಲೆ ಕೂದಲನ್ನ ಬೋಳಿಸಿ, ಸ್ನಾನ ಮಾಡಿಸಿ, ಹೊಸ ಬಟ್ಟೆ ತೊಡಿಸಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆಶ್ರಯ ನೀಡಿದ್ರು. ಬಳಿಕ ಆಸ್ಪತ್ರೆಯಲ್ಲಿ 1 ತಿಂಗಳ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಆ ಬಳಿಕ ಯುವಕ ಚೇತರಿಸಿಕೊಂಡು ತನ್ನ ಮನೆಯವರನ್ನ ಸಂಪರ್ಕಿಸಿದ್ದಾನೆ. ಆತ ರಾಜಸ್ಥಾನ ಮೂಲದವನಾಗಿದ್ದು, ಆತನ ಕುಟುಂಬದ ಸದಸ್ಯರು ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಿದ್ರು. ಮಂಗಳೂರು ಬಂದರು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ಯುವಕನನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು. ಚಿಕಿತ್ಸೆಗೊಳಿಸಿದ್ದೇನೆ. ಕೇವಲ 15 ದಿವಸಗಳ ಗ್ಯಾಪಲ್ಲಿ ಅವನಿಗೆ ನಾರ್ಮಲ್ ನೆನಪು ಶಕ್ತಿ ಬಂದು ಅವನು ನಮ್ಮ ವಾರ್ಡನ್ ಮುಸ್ತಫಾ ಅವರ ಮೊಬೈಲ್ನಿಂದ ಅವರ ಮನೆಯವರಿಗೆ ಕರೆ ಮಾಡಿದ್ದಾನೆ. ತುಂಬ ಸಂತೋಷ ಆಗ್ತದೆ. ನಾನು ಮಾಡಿದ ಒಂದು ಕೆಲಸಕ್ಕೆ ಸಾರ್ಥಕತೆ ಅನ್ನಿಸ್ತಾ ಇದೆ. ಅವರ ಮನೆಯವರಿಗೆ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಖುಷಿ ಆಗ್ತದೆ ನಾನು ಮಾಡಿದ್ದಕ್ಕೆ. ಅವನು ಮೊದಲು ಇದ್ದಂಥದ್ದು ಹೀಗೆ ಇರುವುದಕ್ಕಂತೂ ಒಂದು ಮನೆಯವರಿಗೆ ಒಂದು ಮಗ ಸಿಕ್ಕಿದಲ್ಲ. ಅಂದರೆ ತುಂಬ ಜನ ಹುಚ್ಚರಿರ್ತಾರೆ. ಅವರು ಹುಚ್ಚರಂತ ಬಿಡು, ನಾವು ಖಂಡಿತವಾಗಿ ಹುಚ್ಚರು. ಅವರು ಹುಚ್ಚರಲ್ಲ ಸರ್. ಅವರು ಚಿಕ್ಕ ಚಿಕ್ಕ ಪ್ರಾಬ್ಲಮಲ್ಲಿ ಇರ್ತಾರೆ. ಅವ್ರನ್ನ ಕರೆದುಕೊಂಡು ಹೋಗುವಾಗ ಅವರಿಗೆ ಮನೆಯವರಿದ್ದಾರೆ, ಅವರಿಗೂ ಅಣ್ಣ ತಮ್ಮ ತಂಗಿ ಎಲ್ಲ ಇದ್ದಾರೆ. ದೇವರು ನಮಗೆ ನೀವೆಲ್ಲ ಪ್ರಾರ್ಥಿಸಬೇಕು. ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ದಾಖಲು ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಕೊಡಿಸಿದ ಮೇಲೆ ಅವನು ತನ್ನಿಂದ ತಾನೇ ಪರಿವರ್ತನೆಯಾಗಿ ಮನಸ್ಸೆಲ್ಲ ಸರಿ ಹೋಗಿ ತಾನೀಗೆ ಮಹಾರಾಷ್ಟ್ರ ಇಂಥ ಕಡೆ ನಾನು ಕೆಲಸ ಮಾಡ್ತಾಯಿದ್ದೆ, ನಮ್ಮ ಪೇರೆಂಟ್ಸು ಇವರೆಲ್ಲ ಇಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟ ಮೇರೆಗೆ ಆಪತ್ ಬಾಂಧವ ಸಂಸ್ಥೆಯವರು ಅವರ ಪೇರೆಂಟ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿ ತಿಳಿಸಿ, ಈಗ ಅವರ ಪೇರೆಂಟ್ಸು, ನೆಂಟರು ಮತ್ತು ಇವರೆಲ್ಲ ಫ್ಯಾಮಿಲಿಯವರೆಲ್ಲ ಈ ದಿವಸ ಬಂದಿದ್ದಾರೆ. ಬಂದು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನು ಆಪತ್ ಬಾಂಧವ ಸಂಸ್ಥೆ ಇದ್ದಾರೆ ಅವರು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಕ್ಕೆ ಹೃತ್ಪೂರ್ವಕವಾದಂತಹ ನಮ್ಮ ಇಲಾಖೆ ಕಡೆಯಿಂದ ಅಭಿನಂದನೆಗಳನ್ನು